ನಿಟೂಡಿ ಶ್ರೀ ನಾರಾಯಣಗುರು ಪ್ರಸಾದಿತ ಸಂಘ ಮತ್ತು ಬಿಲ್ಲವ ಯುವ ಘಟಕ ನಿಟೂಡಿಯವರ ಆಶ್ರಯದಲ್ಲಿ ದಿವಂಗತ ಪುಟ್ಟಣ್ಣ ಪೂಜಾರಿಯವರ ಸ್ಮರಣಾರ್ಥ ಬಡ ಕುಟುಂಬದ ಮನೆ ನಿರ್ಮಾಣದ ಸಹಾಯಾರ್ಥ ಪ್ರಯುಕ್ತ 6ನೇ ವರ್ಷದ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಕಲಮಣಕೂರು ಸರ್ವೋದಯ ಶಾಲಾ ಕ್ರೀಡಾಂಗಣದಲ್ಲಿ ಬಿಲ್ಲವ ಟ್ರೋಫಿ 2022 ಆಯೋಜಿಸಲಾಗಿತ್ತು. ದಿವಂಗತ ಪುಟ್ಟಣ್ಣ ಪೂಜಾರಿಯವರ ಸ್ಮರಣಾರ್ಥ ಬಡ ಕುಟುಂಬದ ಮನೆ ನಿರ್ಮಾಣದ ಸಹಾಯಾರ್ಥ ಪ್ರಯುಕ್ತ ನಿಟೂಡಿ ಶ್ರೀ ನಾರಾಯಣಗುರು ಪ್ರಸಾದಿತ ಸಂಘ ಹಾಗೂ ಬಿಲ್ಲವ ಯುವ ಘಟಕ ನಿಟೂಡಿಯವರ ಆಶ್ರಯದಲ್ಲಿ 6ನೇ ವರ್ಷದ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟ ನಡೆಯಿತು. ಇನ್ನು ರವಿವಾರ ಮುಂಚಾನೆಯಂತೂ ಬಿಲ್ಲವ ಟ್ರೋಫಿ 2022 ಪಂದ್ಯಾಕೂಟವನ್ನು ವರ್ಕಳ ಶಿವಗಿರಿ ಮಠದ ಸ್ವಾಮೀಜಿ ಸತ್ಯಾನಂದ ತೀರ್ಥ ಸ್ವಾಮೀಜಿಯವರು ಉದ್ಘಾಟಿಸಿದರು. ಈ ವೇಳೆ ಪಂದ್ಯಾಕೂಟಕ್ಕೆ ಅವರು ಶುಭ ಹಾರೈಸಿದರು. ನಿಟೂಡಿ ಬಿಲ್ಲವ ಸಂಘದ ವತಿಯಿಂದ ಮಾಡುವಂಥ ಈ ಕಾರ್ಯಕ್ರಮ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಚಂದ ಕಾಣಿಸಿಕೊಡಬೇಕು. ದೇವರು ನಮಗೆ ಪೂರ್ಣ ಆರೋಗ್ಯ ಭಾಗ್ಯವನ್ನು ಕೊರಲಿ, ತುಂಬ ಒಳ್ಳೆ ಮನಸ್ಸು ಕೊಡಲಿ, ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಬಾಳಿ. ಅದು ಮಾತ್ರವಲ್ಲ, ಈ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕೂಟದಲ್ಲಿ ಭಾಗವಹಿಸಿ ಮುಂದೆ ನೀವು ನಮ್ಮ ಕ್ರಿಕೆಟ್ ಟೀಮಲ್ಲಿ ಉತ್ತಮ ಆಟಗಾರರಾಗಿ ಬರಬೇಕು, ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಹೆಸರು ತರಬೇಕು, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಭಾರತ ದೇಶಕ್ಕೆ ಕೂಡ ಹೆಸರು ಬರುವಂಥ ಉತ್ತಮ ಆಟಗಾರರಾಗಿ ನೀವು ಆಗಬೇಕು, ಮೂಡಿ ಬರಬೇಕು ಅಂತ ಹೇಳುತ್ತಾ ಕಾರ್ಯಕ್ರಮ ಉದ್ದವಾಗೂ ಸರಿಯಲ್ಲ, ಏಕೆಂದರೆ ಇದು ಪಂದ್ಯ. ಆದ್ದರಿಂದ ಎಲ್ಲರಿಗೆ ನಾರಾಯಣ ಗುರುಗಳು ಮತ್ತು ಶಾರದಾದೇವಿ ಆಶೀರ್ವಾದ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಓಂ ಶ್ರೀ ನಾರಾಯಣ ಗುರುವರ್ಪಣಮಸ್ತು. ತದಬಳಿಕ ಮಾತನಾಡಿದ ಉಡುಪಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಗೀತಾಂಜಲಿ ಸುವರ್ಣ ಅವರು ಬಡವರ ಕಣ್ಣೀರು ಒರೆಸುವ ಕೆಲಸವನ್ನ ಮಾಡಬೇಕು, ಸಮುದಾಯಕ್ಕೆ ಹೆಚ್ಚಿನ ಒತ್ತು ನೀಡುವ ಕೆಲಸ ಮಾಡಬೇಕು ಎಂದು ಹೇಳಿದರು. ನಮ್ಮ ಕ್ರಿಕೆಟ್ ಗೊಬ್ಬುವ ಬಯ್ಯಾಗ ತಿರುಗುವ ಮಾತ ಮಲ್ಪುವ ಸರಿ ಒಂಜಿ ಗಂಟೆದ ಪೊರ್ತು ನಮ್ಮ ಸಮಾಜಗ ನಮ್ಮ ಬಿಲ್ಲವ ಸಂಘಗ ಒಂಜಿ ಸಮಯ ಕೊರ್ಪಿನಂಚಿನ ಕಾರ್ಯನ ನಿಕಲ್ ಮಲ್ಪಲೆ ಒಂಜಿ ಹೆಮ್ಮೆ ಉಪ್ಪೋಡು ನಂಗೆ ನಮ್ಮ ಪನ್ಪಿನ ಇಂದು ಏಪ ಉಂಡ ಅಪಗ ನಮ್ಮ ಪೂರ ಒಗ್ಗಟ್ಟಾದ ಪೊರ್ಲುಡು ಕಾರ್ಯ ಮಲ್ಪೊಲಿ ಪನ್ಪಿನ ಪಾತ್ರ ಪನೊಂದು ಇನ್ನು ಗೊಬ್ಬರ ಅನೇಕ ತಂಡೋಲ್ ಬೈದಾರೆ. ಇನಿ ಪ್ರೈಸ್ ಇಂದಿನ ಪೂರ ನಮ್ಮ ಕುಟುಂಬದ ಗೊಬ್ಬು ಕ್ರಿಕೆಟ್ ಇನಿ ಗೊಬ್ಬು ನಕಲು ನಮ್ಮ ಕುಟುಂಬದ ಕಲು ಪ್ರೈಸ್ ಏರೆಗ್ಲ ತಿಕ್ಕೊಂಡು ಇಚ್ಚಂದೆ ಕೊಲ್ಲೊಂಡು ಇಂದು ದಾಲ ನಂಗೆ ಬೂರ್ದು ಪೋಪುಜಿ ದಾಯಪಂಡ ಇನಿ ಎಂಕ್ ತಿಕ್ಕಜಿಡಲ್ಲ ಎನ್ನ ಪಲಯಾಗ ಎನ್ನ ಮೆಗ್ಗ್ಯಾಗ ಎರೆಗೋ ಒಂಜಿ ತಿಕ್ಕಂಡು ಪನ್ಪಿನ ಒಂಜಿ ಮನಸ್ಸಂದಿ ಒಂದು ನನಾತು ಪೊರ್ಲುಡು ಗೊಬ್ಬದು ರಾಷ್ಟ್ರ ವ್ಯಾಪ್ತಿಲ ನಿಖಲ ಪುದರ್ ಬರ್ಪಿಲಕ ಆಲೇ ಪನ್ಪಿನ ಪಾತೆರ ಪನ್ನೊಂದು. ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸುಕುಮಾರ್ ಅವರು ಮಾತನಾಡಿ ಮುಂದಿನ ವರ್ಷದಲ್ಲಿ ಬಿಲ್ಲವ ಸಮುದಾಯಕ್ಕೆ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟ ನಡೆಸುವ ಚಿಂತನೆ ಮಾಡಲಾಗುವುದಂತ ಹೇಳಿದ್ರು. ಕನ್ನಡ ಆಜಿ ವರ್ಷ ಬಾರಿ ಯಶಸ್ವಿ ಒಂಜಿ ನಮ್ಮ ಈ ಸುಂದರಣ್ಣನ ಅಂಚನೆ ನಮ್ಮ ವಿಕ್ಕಿ ಅಂಚನೆ ನಮ್ಮ ಯುವ ಘಟಕ ಯುವವಾಣಿದ ತ್ರುಟ್ಲ ಮಲ್ತಿದ್ದ ನಮ್ಮ ಪೊರ್ಲೋಡು ನಡ್ತೊಂದು ಬರೊಂದುಂಡು ಈ ಬಾಗೋಡು ಮಸ್ತ್ ಬಿಲ್ಲವ ಸಂಘಲ್ಲ ಅಂಡ ಒಂಜಿ ಪೊರ್ಲುದ ಒಂಜಿ ನಮ್ಮ ಸಮಾಜ ಬಾಂಧವರಿಗೆ ಒಂಜಿ ಅವಕಾಶ ತಿಕ್ಕುನಂಚಿನ ಒಂಜಿ ಭಾಗ್ಯ ಅವು ನಮ್ಮ ಈ ಒಂಜಿ ನಿಟೂಡಿ ಸಂಘದ ತ್ರುಟ್ಟು ಅವೊಂದುಂಡು ಈ ಸಂದರ್ಭಡು ಜಾಸ್ತಿ ಪಾತ್ರ ಪೋಪುಜ ನಮ್ಮ ಒಟ್ಟಿಗೆ ನಮ್ಮ ನಿಟೂಡಿ ಸಂಘದ ಅಡಿಟ್ ನಮ್ಮ ಬಲಿತಿನಕಲ್ ಅಂಚಾದ ಈ ಒಂಜಿ ಬಿಲ್ಲವ ಸಂಘ ಒಂಜಿ ಟೂರ್ನಮೆಂಟ್ಗೆ ನಮ್ಮ ಪುಟ್ಟಣ್ಣ ಪೂಜಾರಿ ನಮ್ಮ ಎಂಗಲ ಗುರುಕುಲಾರ್ ಪುಟ್ಟಣ್ಣ ಪೂಜಾರಿ ಮೇರ್ನ ಸ್ಮರಣಾರ್ಥೋಡು ಆಪಿನಂಚಿನ ಈ ಟೂರ್ನಮೆಂಟ್ ಐದು ಒಂಜಿ ಸ್ಮರಣಾರ್ಥದ ಟೂರ್ನಮೆಂಟ್ ಒರಿನಂಚಿನ ಕಾಸಿನ ಮಸ್ತ್ ಪಾಪದ ಜನಕಲೆಗಾವಡು ಅತನ ವಿದ್ಯಾಭ್ಯಾಸಗಾವಡು ಮಸ್ತ್ ನೆರವನ್ನು ಕೊರೊಂದು ಬೈದನಮ ಅಂಚನೆ ನನ್ನ ಮಿತ್ತುಗಳ ಇಂಚಿನ ಟೂರ್ನಮೆಂಟ್ ಆವಡು. ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಿಟೂಡಿ ಶ್ರೀ ನಾರಾಯಣಗುರು ಪ್ರಸಾದಿತ ಸಂಘದ ಅಧ್ಯಕ್ಷರಾದ ಎಸ್ಎನ್ ಸಾಲ್ಯನ್ ಅವರು ವಹಿಸಿ ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದ್ರು. ಗೀತಾಂಜಲಿಕ್ಕಾಗ ನಮಸ್ಕಾರ ಮಲ್ತೊಂದು, ಈಶ್ವರ ಕಟೀಲನ್ನಾಗ ನಮಸ್ಕಾರ ಮಲ್ತೊಂದು, ಬಾಕಿದ ಪೂರ ಗಣ್ಯರಿಗೂ ನಮಸ್ಕಾರ ಮಲ್ತೊಂದು. ಎನ್ನರಟ್ಟು ಪಾತೆರ ಪನೋಡೊಂದು ಬಯಸೊಂದು ಹೆಂಗೆ ಪಾತೆರ ಇಷ್ಟ ಬರ್ಪುಜಿ ಆಂಡಲ ನಮ್ಮ ನಿಟೂಡಿ ಸಂಘ ಇನ್ನಿಕ್ ಪುದರ್ ಬರೋಡಾಂಡ ಪುಟ್ಟನ್ ಮಾಸ್ಟರ್ ಮುಖ್ಯ ಕಾರಣ
ಅರ್ನ ಪುದರ್ ಒರಿಪ ಒಂದು ಬತ್ತೇನ ಈ ಜಾವನೇರೆಗೆ ಎಡ್ಡೆ ಭಯಕ್ಕೊಂದು ಅಂಡ ಸಂಘದ ಸಪೋರ್ಟ್ ಹಾಕೊಲೆಗೆ ಕೊರೊಂದು ಅವೇನು ಕ್ರೀಡಾಕೂಟನು ಮಲ್ತದು ಎಡ್ಡೆ ಬಡ ಕುಟುಂಬಗೂ ನೆರವು ಕೊರ್ಪಿನ ಅಂಚಿನ ಕೆಲಸ ಮಲ್ತೊಂದುಲ್ಲೇರು ಅಕಲೆಗೆ ನನಾಥ ದೇವರು ಎಡ್ಡೆ ಬುದ್ಧಿ ಕೊರದು ಆರೋಗ್ಯ ಕೊರಡಂದದು ನಟೊಂದು. ಇದೇ ವೇಳೆ ದೇಶ ಕಾಯೋ ಹೆಮ್ಮೆಯ ಯೋಧ ಪ್ರಸಾದ್ ಕುಮಾರ್ ಹಾಗೂ ನಾಗಲಿಂಗ ಪುಷ್ಪವೃಕ್ಷದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಬೆಳೆಸಿ ದೇವಸ್ಥಾನಗಳಿಗೆ ಉಚಿತವಾಗಿ ನೀಡುವುದಲ್ಲದೆ ಪರಿಸರ ಪ್ರೇಮಿ ವಿನೇಶ್ ಪೂಜಾರಿ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ವಿವಿಧ ತಂಡಗಳು ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದರು. ಸಂಜೆ ಹೊತ್ತಿನಲ್ಲಿ ಕ್ರೀಡಾಕೂಟದ ಸಮಾರೋಪ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನ ವಿಜೇತ ತಂಡಗಳಿಗೆ ಗಣ್ಯರು ನೀಡಿದ್ರು. ಇನ್ನು ಈ ಪಂದ್ಯಾಟದಲ್ಲಿ ರನ್ನರ್ಸ್ ಆಗಿ ಮಾರಿಗುಡಿ ಫ್ರೆಂಡ್ಸ್ ಮೂಡಬಿದ್ರೆ ತಂಡ ಪ್ರಶಸ್ತಿಯನ್ನ ಪಡೆದುಕೊಂಡ್ರೆ, ವಿನ್ನರ್ಸ್ ಆಗಿ ಓಂಕಾರ್ ಬಿಲ್ಲವಾಸ್ ಕಲ್ಲಮುಣ್ಕೂರು ತಂಡ ಬಿಲ್ಲವ ಟ್ರೋಫಿ ತನ್ನದಾಗಿಸಿಕೊಂಡಿತು. ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಓಂಕಾರ್ ಬಿಲ್ಲವಾಸ್ ತಂಡದ ನೀತು ಪೂಜಾರಿ ಅವರು ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಮಾರಿಗುಡಿ ತಂಡದ ರವಿ ಅವರು ಅತ್ಯುತ್ತಮ ಬ್ಯಾಟ್ಸ್ಮನ್ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡ್ರೆ, ಮ್ಯಾನ್ ಆಫ್ ದಿ ಸೀರೀಸ್ ಪಟ್ಟವನ್ನ ಓಂಕಾರ್ ಬಿಲ್ಲವಾಸ್ ತಂಡದ ಪ್ರಜ್ವಲ್ ಅವರು ಪಡೆದುಕೊಂಡ್ರು. ಓಂಕಾರ್ ಬಿಲ್ಲವಾಸ್ ತಂಡದ ಸಂಜೀವ್ ಅವರು ಅತ್ಯುತ್ತಮ ಬೌಲರ್ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡ್ರು. ಈ ವೇಳೆ ಶಾಸಕ ಉಮಾನಾಥ್ ಕೋಟ್ಯಾನ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ, ಸಂಜೀವ ಪೂಜಾರಿ, ಬಿಜೆಪಿ ಮುಖಂಡ ಈಶ್ವರ್ ಕಟೀಲ್, ಯುವ ಘಟಕದ ಅಧ್ಯಕ್ಷ ಸಂತೋಷ್ ಕುಮಾರ್, ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಸದಸ್ಯರಾದ ಸತೀಶ್, ನಾರಾಯಣ್ ಪೂಜಾರಿ, ಸತೀಶ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಕಳೆದ ಹಲವು ವರ್ಷಗಳಿಂದ ಸಾಮಾಜಿಕ ಕಳಕಳಿಯನ್ನ ಇಟ್ಟುಕೊಂಡು ಕ್ರಿಕೆಟ್ ಪಂದ್ಯಾಟವನ್ನ ಆಯೋಜಿಸುತ್ತಾ ಬರಲಾಗುತ್ತಿದೆ. ಈ ಬಾರಿಯೂ ದಿವಂಗತ ಪುಟ್ಟಣ್ಣ ಪೂಜಾರಿಯವರ ಸ್ಮರಣಾರ್ಥ ಬಡ ಕುಟುಂಬದ ಮನೆ ನಿರ್ಮಾಣ ಸಹಾಯಾರ್ಥ ಪ್ರಯುಕ್ತ 6ನೇ ವರ್ಷದ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಕೂಟ ಯಶಸ್ವಿಯಾಗಿ ನಡೆಯಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.